ಕದನ ಆರಂಭವಾಗುವ ವೇಳೆಯಲ್ಲಿ ನಿರೀಕ್ಷಿತವಾದ ಹೋರಾಟವಿದೆ. ಎರಡು ಅವಧಿಗಳ ಆಟದ ಮೂಲಕ ಫೈನಲ್ನಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವ ಆಟಗಾರರು ಯಾರು ಅನ್ನುವುದರ ಬಗ್ಗೆ ಸ್ಪಷ್ಟ ಉತ್ತರ ಸಿಗುವ ವೇಳೆಯಲ್ಲಿ ವಿಘ್ನೇಶ್ ದಾಳಿಯಲ್ಲಿ ಇದು ಗಣೇಶ್ ಕಟ್ಟೆ ನಾವೂರದ ವಿರುದ್ಧವಾಗಿ GCC ಮೂಡಬಿದಿರೆ ಆತಿಥೇಯ ತಂಡ ಫೈನಲ್ ಹೋರಾಟದಲ್ಲಿದೆ. ನಾಸೀರ್ ದಾಳಿಯಲ್ಲಿ ಕ್ರೀಡಾಕೂಟದ ವೈಯಕ್ತಿಕ ಪ್ರಶಸ್ತಿಗಳು ಬಹಳಷ್ಟು ದೊಡ್ಡ ಟ್ರೋಫಿಯಷ್ಟೇ ದೊಡ್ಡದಿರುವ ಕಾರಣ ಆಟಗಾರರಿಗೆ ಒಂದಷ್ಟು ಸವಾಲಾಗಿದೆ. ಬೆಸ್ಟ್ ಆಲ್ರೌಂಡರ್, ಡಿಫೆಂಡರ್, ರೈಡರ್ಗಳಿಗೆ ಕೊಡುವಂತಹ ವೈಯಕ್ತಿಕ ಟ್ರೋಫಿಗಳು ಕೂಡ ಬಹಳ ಅತ್ಯಂತ ದೊಡ್ಡ ಟ್ರೋಫಿಗಳು. ರೋಲಿಂಗ್ ಎಸ್ಕೇಪ್ ಆಗುವ ಮೂಲಕವಾಗಿ ಖಾತೆಯಲ್ಲಿ ಲೇಖನಿ ಚಲಾವಣೆಗೊಳ್ತಾ ಇದೆ. ಇದು ಬೆಂಗಳೂರಿನ ದೀಪಕ್ ಎಕ್ಸ್ಪ್ರೆಸ್ ದಾಳಿಗಾರ ಆಡಿದ ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ಅದ್ಭುತ ಆಟದ ಮೂಲಕ ಅಂಕಗಳನ್ನು ಕಲೆ ಹಾಕಿಕೊಂಡಂತ ದಿಟ್ಟ ಪ್ರತಿಭೆ. ಫೈನಲ್ ಕದನದಲ್ಲಿ ಹೋರಾಟ ಮುಂದುವರಿದ ವೇಳೆಯಲ್ಲಿದೆ. ವಿಘ್ನೇಶ ದಾಳಿಯಲ್ಲಿರುವ ಆಟಗಾರ ಅಂತರವನ್ನು ಕಾಯ್ದುಕೊಳ್ಳುವಂತಹ ನೀತಿ ಮುಂದುವರಿತಾ ಇದೆ. ಅಂಕಣದ ಒಳಭಾಗದಲ್ಲಿ ಪ್ರತಿಷ್ಠಿತ ಪಂದ್ಯಾವಳಿಯ ಫೈನಲ್ ಕದನದಲ್ಲಿದ್ದಾವೆ. GCC ಕ್ರಿಕೆಟರ್ಸ್ ಆಯೋಜನೆಗೊಳಿಸಿರುವ 2023ನೇ ಸಾಲಿನ 65 kg ವಿಭಾಗದ ಅದ್ಭುತ ಕ್ರೀಡಾಕೂಟದ ಅಂತಿಮ ಕ್ಷಣಗಳಲ್ಲಿ ನಾವಿದ್ದಾವೆ. ನಿರೀಕ್ಷಿತವಾದ ಪ್ರದರ್ಶನದ ಮೂಲಕವಾಗಿ ತನ್ನ ಅದ್ಭುತ ಆಟವನ್ನು ಮುಂದುವರಿಸಿ ಚಾಂಪಿಯನ್ ಪಟ್ಟದ ಗಡ್ಡೆಗೆ ಹೋಗುವ ತಂಡ ಯಾವುದು ಅನ್ನುವ ಹೋರಾಟವೂ ಕೂಡ ಜೊತೆಗಿದೆ. ಪ್ರಣತ್ ದಾಳಿಯಲ್ಲಿ ಹಾರುವ ಚಿಟ್ಟೆ. ಪ್ರಬಲ ಪರಿಸ್ಥಿತಿಯ ಮೂಲಕವಾಗಿ ಡಿಫೆನ್ಸ್ ವಿಭಾಗವನ್ನು ಕಾಯ್ದುಕೊಂಡಂತ ಅಂತರ 2-2ರಲ್ಲಿ ಸಮಸ್ಥಿತಿಯಲ್ಲಿ ಪಂದ್ಯ. ಸಮಾನ ನೆಲೆಯ ಹೋರಾಟದ ಮೂಲಕವಾಗಿ ಅಂತರವನ್ನು ಕಾಯ್ದುಕೊಳ್ಳುವ ನೀತಿ ಮುಂದುವರಿಸಿದ್ದಾರೆ. ಸ್ವರಾಜ್ ಮೈದಾನದಲ್ಲಿ ಆಯೋಜನೆಗೊಳಿಸಲಾಗಿರುವ 65 kg ವಿಭಾಗದ ಫೈನಲ್ ಕದನ ಸ್ಪಷ್ಟತೆಯ ಪಾದಚಲನೆಯ ಮೂಲಕವಾಗಿ ಶ್ರೇಷ್ಠತೆಯ ಆಟವನ್ನು ಮುಂದುವರಿಸಿಕೊಳ್ಳುತ್ತಿರುವ ಪ್ರತಿಭಾನ್ವಿತರನ್ನು ಕಾಣಬಹುದಾಗಿದೆ. ಅಂಕಣದಲ್ಲಿ ವಿಶ್ರಾಂತಿಯ ಕೋರಿಕೆಯನ್ನು ಮಾಡಲಾಗಿದೆ. ಮೂರು 2ರಲ್ಲಿ ಗಣೇಶ್ ಕಟ್ಟೆ ನಾವೂರ ಮುನ್ನಡೆಯಲಿದೆ. 3-2. ಮೂರು 2ರಲ್ಲಿ ಸ್ಪರ್ಧೆ. ದೀಪಕ್ ದಾಳಿಯಲ್ಲಿ 1 ಅಂಕದ ಮುನ್ನಡೆಯಲ್ಲಿದೆ ಗಣೇಶ್ ಕಟ್ಟೆ ನಾವೂರ. GCC ಮೂಡಬಿದಿರೆ ವಿರುದ್ಧ ವಿನಯ್ ದಾಳಿಯಲ್ಲಿ ತೇಲಾಡಿ ಬಂದ ಆಟಗಾರ. 2 ಪಾಯಿಂಟ್ಸ್. ಅಭಿ ವಿನಯ್
5-2 ಸ್ಪರ್ಧೆ. ಸರಾಗವಾಗಿ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳು ಮುಂದುವರಿದ ಅವಧಿಯಲ್ಲಿ ಬಲಿಷ್ಠತೆಯ ನಿಲುವುಗಳು ಮುಂದುವರಿತಾ ಇದೆ. ಥರ್ಡ್ ರೈಟ್, ಡ್ಯೂ ಆರ್ ಡೈ. ಮಾಡು ಇಲ್ಲವೇ ಮಡಿ ಎನ್ನುವ ಹೊತ್ತಿನಲ್ಲಿ ದಾಳಿಗಾರ ತನ್ನ ಅವಕಾಶಗಳನ್ನು ಪಡೆದುಕೊಳ್ಳುವ ಮೂಲಕವಾಗಿ ಅಂತರವನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ಆಟಗಾರರನ್ನು ಕಾಣಬಹುದಾಗಿದೆ. ಆಲ್ಔಟಿನ ಪೂರ್ಣಾಂಕವನ್ನು ಗಳಿಸಿಕೊಳ್ಳುವ ಮೂಲಕವಾಗಿ ಸ್ಪರ್ಧೆಯಲ್ಲಿ 9-2 ಮುನ್ನಡೆಯಲ್ಲಿ ಗಣೇಶ್ ಕಟ್ಟೆ ನಾವೂರ. ನಿರೀಕ್ಷಿತವಾದ ಆಟವನ್ನು ಅತ್ಯಂತ ಯಶಸ್ವಿಯಾಗಿ ಮುಂದುವರಿಸಿಕೊಂಡಿರುವ ಪ್ರತಿಭಾನ್ವಿತರುಗಳನ್ನು ಕಾಣಬಹುದಾಗಿದೆ. ಅಂಕಣದಲ್ಲಿ ಬಹಳಷ್ಟು ರೋಚಕವಾಗಿರುವ ಹೋರಾಟಗಳ ಮಧ್ಯೆ ಸ್ಪಷ್ಟ ನಿರ್ಧಾರ ಪ್ರಕಟಗೊಳ್ಳುವ ಹೊತ್ತಿನಲ್ಲಿ ಪ್ರಣದ್ ದೀಪಕ್ ಕ್ಷಿಪ್ರಗತಿಯ ಪಾದಚಲನೆಯ ಮೂಲಕವಾಗಿ ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸದಲ್ಲಿ ದೀಪಕನ ಬಂಧನ. ದೊಡ್ಡ ಬೇಟೆಯಾಡಿದ ಜಿಸಿಸಿ ಮೂಡಬಿದ್ರೆ. ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳು Two points. ಆದರ್ಶ ವರುಣನ ಬೇಟೆ. ಅಂತರ ಕಡಿಮೆಯಾಗ್ತಾ ಇದೆ. 10-6, 10-6. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ನಾಸೀರ್ ದಾಳಿಯಲ್ಲಿ ಮುಂದುವರಿಸಿದಂತೆ ಬಹಳ ಕಡಿಮೆ ಇದೆ ಅಂತರ. ಎಸ್ ಪ್ರಣತನನ್ನು ಮಣಿಸುವ ಪ್ರಯತ್ನಗಳು ಮುಂದುವರಿದಾದ ಬಂಗೇರಕಟ್ಟೆ ನಾಸೀರ್ ಅದ್ಭುತವಾದ ಸೂಪರ್ ಟ್ಯಾಕಲ್ ದಾಖಲಾಗ್ತಾ ಇದೆ. ಹನ್ನೆರಡು 6 ಸ್ಪರ್ಧೆ.
GCC Moodbidri ಗಣೇಶ್ ಕಟ್ಟೆ ನಾವೂರ ತಂಡಗಳು ವಿಘ್ನೇಶ ದಾಳಿಯಲ್ಲಿ ವಿನ್ನಿಂಗ್ ವಾಪಿ ಕಾರ್ನರ್ ವಿಭಾಗಗಳಲ್ಲಿ ಅಧಿಕೃತ ಆಹಾ ಇದು ನಾಸೀರ್ ಮಾಡಿದ ಪ್ರಯತ್ನ ವ್ಯರ್ಥ. ಅಂಕದ ಜೊತೆಗೆ ವಿಘ್ನೇಶ ಮರಳುವ ವೇಳೆಯಲ್ಲಿ ದಾಳಿಯಲ್ಲಿ ಭಾತಿ. ಅಂತರವನ್ನು ಕಾಯ್ದುಕೊಳ್ಳುವ ನೀತಿ ಮುಂದುವರಿಸಿರುವ ತಂಡ ಇದೀಗ ಸ್ಪಷ್ಟ ಪಾದಚಲನೆಗಳ ಜೊತೆಗೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅದ್ಭುತವಾದ ಇಬ್ಬರು ಡಿಫೆಂಡರ್ಗಳು, ಟ್ಯಾಕಲ್ ಮಾಡಬಲ್ಲ ಸಾಮರ್ಥ್ಯವುಳ್ಳ ಇಬ್ಬರು ಡಿಫೆಂಡರ್ಗಳು ಅಂಕಣದಲ್ಲಿ. ದಾಳಿಯಲ್ಲಿ ಸೂಕ್ಷ್ಮ ಸನ್ನಿವೇಶದಲ್ಲೂ ಕೂಡ ಅದ್ಭುತ ದಾಳಿಯ ಮೂಲಕ ಅಂಕಗಳನ್ನು ಕೊಳ್ಳೆ ಹೊಡೆಯಬಲ್ಲ ವಿಘ್ನೇಶ. ಹನ್ನೆರಡು ಎಂಟು. ಅನ್ನುವ ಅಂಕ ಗಳಿಕೆ ಆಧಾರದಲ್ಲಿ ಫೈನಲ್ ಕದನ ಮುನ್ನಡೆಯಲ್ಲಿ ಗಣೇಶ್ ಕಟ್ಟೆ ನಾವೂರ ಪ್ರಸ್ತುತ ಈ ಸ್ಪರ್ಧೆಯಲ್ಲಿದೆ. ಸಂಘಟಿತ ಬಲದಲ್ಲಿ ಅಜರ್ನ ಬಂಧನ ಆಲ್ ಔಟಿನ ಪೂರ್ಣಾಂಕವನ್ನು 12-9 12 ಈಚ್ 12-12 ಸಮಸ್ಥಿತಿಯಲ್ಲಿ ಪಂದ್ಯ. ಈಚಲ್ಲ 12 ಈಚ್ 10-2 ಪಂದ್ಯ ಇದೀಗ ಸಮಸ್ಥಿತಿ ಈಗ ತಂದು ನಿಂತಿದೆ. ಪೂರ್ಣವಾಗಿರುವಂತಹ ಅವಕಾಶಗಳನ್ನು ಪಡೆದುಕೊಂಡಿರುವ ಆಟಗಾರರು ಸ್ಪಷ್ಟತೆಯ ಪಾದಚಲನೆಗಳ ಮೂಲಕವಾಗಿ ಅಂತರವನ್ನು ಹಿಗ್ಗಿಸಿ
15-14 ಸ್ಪರ್ಧೆ ಮುನ್ನಡೆಯಲ್ಲಿ. ಲಾಸ್ಟ್ 5 ಮಿನಿಟ್ಸ್ ಫುಲ್ ಟೈಮ್. 15-14 ಇಲ್ಲಿ ದೀಪಕ್ ದಾಳಿಯಲ್ಲಿರುವ ಆಟಗಾರ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕವಾಗಿ ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸಗಳನ್ನು ಉಳಿಸಿಕೊಂಡಂತಹ ಪ್ರತಿಭೆ. ಪ್ರಮುಖ ಘಟ್ಟದಲ್ಲಿ ಪಂದ್ಯವನ್ನ ಆಡುತ್ತಿರುವ ಆಟಗಾರರುಗಳ ಮಧ್ಯೆ ಥರ್ಡ್ ರೈಟ್ ಡೂ ಆರ್ ಡೈ. ಕೊನೆ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಗಣೇಶ್ ಕಟ್ಟೆ ನಾವೂರ GCC ಕ್ರಿಕೆಟರ್ಸ್ ಮೂಡುಬಿದಿರೆ ತಂಡಗಳ ಮಧ್ಯೆ. ಅದ್ಭುತವಾದ ಟ್ಯಾಕಲ್ ಕಾರ್ನರ್ ವಿಭಾಗಗಳಲ್ಲಿ. ಹದಿನಾರು 15. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ನಿರೀಕ್ಷಿತ ಅವಧಿಯಲ್ಲಿ ಫೈನಲ್ ಕದನ. ಥರ್ಡ್ ರೈಟ್ ಡೂ ಆರ್ ಡೈನಲ್ಲಿ ಅಂಕವನ್ನು ಗಳಿಸಿಕೊಳ್ಳಬೇಕಾದ ಒತ್ತಡದ ಜೊತೆಗೆ ಸ್ಪರ್ಧೆಯ ಅವಕಾಶಗಳನ್ನು ತೆರೆದಿಡುವ ಆಟಗಾರರು. ಅದ್ಭುತವಾಗಿರತಕ್ಕಂಥ ಪಾದಚಲನೆ. ಹದಿನೇಳು 15. 17-15 ಗಣೇಶ್ ಕಟ್ಟೆ ನಾವೂರ. 17-15 ಅಂತಿಮ 2 ನಿಮಿಷಗಳಿಗೂ ಕಡಿಮೆ ಅವಧಿಯ ಘೋಷಣೆಯಾಗಿದೆ. ದರ್ಶನ್ ದಾಳಿಯಲ್ಲಿ ಆಳ್ವಾಸ್ ನಾಟಗಾರ. ಥರ್ಡ್ ರೈಟ್ ವಿಶ್ರಾಂತಿಯ ಕೋರಿಕೆ. ದೀಪಕ್ನ ದಾಳಿ ಅಂಕಣದ ಒಳಭಾಗದಲ್ಲಿ ಥರ್ಡ್ ರೈಟ್ನಲ್ಲಿರುವ ಆಟಗಾರ. ಹೇಳಿದೆ ಲಾಸ್ಟ್ ಮಿನಿಟ್ ಫಾರ್ ದ ಫುಲ್ ಟೈಮ್. ಪ್ರಣತ್ ದಾಳಿಯಲ್ಲಿ 17-16 17-16 ಅಂತಿಮ ನಿಮಿಷದ ಘೋಷಣೆಯಾಗಿದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಆದರ್ಶ ತನ್ನ ಬೇಟೆಗೆ ಕಾಯ್ತಾ ಇದ್ದಾರೆ. ಪ್ರಣತ್ ದಾಳಿಯಲ್ಲಿ ಹಾರುವ ಚಿಟ್ಟೆ. ಅಂಕಣದಲ್ಲಿ ಸದಾಕಾಲ ಎದುರಾಳಿಯನ್ನು ಕಂಗಡಿಸುವ ಆಟಗಾರ. ಮರಳುವ ವೇಳೆಯಲ್ಲಿ 17-16 ವರುಣ. ಸಮಯ ಕಳೆಯುವ ಚಿಂತನೆ. 1 ಅಂಕದ ಅಂತರದಲ್ಲಿ ಗಣೇಶ್ ಕಟ್ಟೆ ನಾವೂರ ಪ್ರಸಾದ್ ಅವರ ಪ್ರಾಯೋಜಿತ ತಂಡ 1 ಅಂಕದ ಮುನ್ನಡೆಯಲ್ಲಿದೆ. Third right, do or die. 17-16.
1 ಅಂಕದ ಅಂತರದಲ್ಲಿ ಪಂದ್ಯ. ಬೋನಸ್ ಸಿಕ್ಕಿದೆ ಸೆಲ್ಫ್ ಔಟ್ ಆಗುವ ಮೂಲಕ. ಮ್ಯಾಚ್ ಇಸ್ ಓವರ್. 1 ಅಂಕದ ಅಂತರದಲ್ಲಿ ಗಣೇಶ್ ಕಟ್ಟೆ ನಾವುರ ಚಾಂಪಿಯನ್ ಆಫ್ ದ ಟೂರ್ನಮೆಂಟ್ 65 kg ವಿಭಾಗದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಿದೆ ಗಣೇಶ್ ಕಟ್ಟೆ ನಾವುರ. ಅಂಡ್ ರನ್ನರ್ ಅಪ್ ನಲ್ಲಿ GC ಕ್ರಿಕೆಟರ್ಸ್ ಮೂಡಬಿದಿರೆ.